ಅಮೆರಿಕ ಸಂಯುಕ್ತ ಸಂಸ್ಥಾನವು ಇಸ್ರೇಲ್ನಿಂದ ಮುಕ್ತವಾಗಿ ಲಂಚ ಪಡೆಯುತ್ತಿದೆ ಎಂದು ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಖ್ವಾಜಾ ಆಸಿಫ್ ಆರೋಪ ಮಾಡಿದ್ದಾರೆ. ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಖ್ವಾಜಾ ಆಸಿಫ್ ಅವರು ಇಸ್ರೇಲ್ ದೇಶವು ಯುಎಸ್ಎಗೆ ಲಂಚ ನೀಡುತ್ತಿದ್ದು ಅದನ್ನು ಅದು ಮುಕ್ತವಾಗಿ ತೆಗೆದುಕೊಳ್ಳುತ್ತಿದೆ ಎಂದು ಆರೋಪ ಮಾಡಿದ್ದಾರೆ. ಇಸ್ರೇಲ್ 16 ಕಡೆ ಲಂಚ ನೀಡುತ್ತಾ ಪ್ರಚಾರ ಮತ್ತು ಬೆಂಬಲ ಗಳಿಸಿಕೊಳ್ಳುತ್ತಿದೆ ಎಂದು ಅವರು ಆರೋಪ ಮಾಡಿದ್ದಾರೆ. ಜಿಯೋ ಟಿವಿಯ ಶಹಜೇಬ್ ಖಾನ್ಜಾದರಿಗೆ ನೀಡಿರುವ ಸಂದರ್ಶನದಲ್ಲಿ ಖ್ವಾಜಾ ಆಸಿಫ್ ಅವರು ಈ ಮಾತನ್ನು ಹೇಳಿದ್ದಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಹಲವು ಹಂತದ ರಾಜಕೀಯ ನಾಯಕರು ಇಸ್ರೇಲ್ನಿಂದ ಲಂಚ ಪಡೆದು ಅದನ್ನು ಘೋಷಿಸುತ್ತಿದ್ದಾರೆ. ರಾಜಕಾರಣಿಗಳು ಬೇರೆ ದೇಶಗಳಲ್ಲಿ ಹಿಂದಿನ ಕೋಣೆಗಳಲ್ಲಿ ಲಂಚ ಪಡೆದರೆ ಇಸ್ರೇಲ್ ಯುಎಸ್ಎ ಲಂಚ ವ್ಯವಹಾರವು ಮುಕ್ತವಾಗಿ ನಡೆಯುತ್ತಿದೆ. ಪಾಕಿಸ್ತಾನದಲ್ಲಿ ಲಂಚ ಕದ್ದು ಮುಚ್ಚಿದೆ. ಆದರೆ ಯುಎಸ್ಎ ಸಂಸದರು ಇಸ್ರೇಲ್ನಿಂದ ರಾಜಾರೋಷವಾಗಿ ಲಂಚ ಪಡೆಯುತ್ತಾರೆ, ರಕ್ಷಣೆ ನೀಡುತ್ತಾರೆ ಎಂದು ಅವರು ಆಪಾದನೆ ಮಾಡಿದರು. ದೀಕ್ಷಾ, ಯಾಕೆ ಟೆನ್ಷನ್ ಅಲ್ಲಿದ್ಯಾ? ನನ್ನ ಫ್ರೆಂಡ್ ಮದುವೆ ಇದೆ. ನನ್ನ ಕೂದಲು ನೋಡು, ಮುಖ ನೋಡು, ಎಲ್ಲ ಹಾಳಾಗೋಗಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ಅಷ್ಟೇ ತಾನೆ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೆಯಾ? ಅತ್ತವರದ ಐವರಿ ಹೆವೆನ್ ರೋಸ್ ಅಲ್ಲಿ ಆಫರ್ಸ್ ಕೊಡ್ತಿದ್ದಾರೆ. ಹೌದಾ? ನೀನೇನಾದ್ರೂ 5000 ಸರ್ವಿಸ್ ತಗೊಂಡ್ರೆ 2000 ಸರ್ವಿಸ್ ಫ್ರೀ. ಅದೇ ನೀನೇನಾದ್ರೂ 10,000 ಸರ್ವಿಸ್ ತಗೊಂಡ್ರೆ 4000 ಸರ್ವಿಸ್ ಫ್ರೀ. ಎಷ್ಟು ದಿನ ಇದೆ ಆಫರ್? 3 months ವರೆಗೂ ಇದೆ. ಇದನ್ನ ನೀನ್ ಮಾತ್ರ ಅಲ್ಲ, ನಿನ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಹೌದಾ? ಹಾಗಾದ್ರೆ ನಾನು ಇವತ್ತೇ ಐವರಿ ಹೆವೆನ್ ರೋಸ್ಗೆ ಹೋಗ್ತೀನಿ. ಫಂಕ್ಷನ್ಗೆ ರೆಡಿ. ನೀವೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಈಗಲೇ ವಿಸಿಟ್ ಮಾಡಿ ಹೆವೆನ್ ರೋಸ್.